ಹಲೋ ನಮಸ್ತೆ ಎಲ್ರಿಗೂ. ನಿಮ್ಗೆ ಗೊತ್ತಾ, ನಮ್ಮ ತಲೆ ಕೂದಲಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಸಮಸ್ಯೆಗಳು, ತಲೆ ಕೂದಲು ಉದುರೋದಿರ್ಬೋದು, ತೆಳ್ಳಗಾಗೋದಿರ್ಬೋದು, ಡ್ಯಾಂಡ್ರಫ್ ಆಗೋದು, ಅಥವಾ ತಲೆ ಕೂದಲು ರಫ್ ಆಗೋದಿರ್ಬೋದು, ಬೇಗ ನೆರೆಯೋದಿರ್ಬೋದು, ಇದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗೋದಿಲ್ಲ ಅಂತ ನಾವು ಉಪಯೋಗ ಮಾಡುವಂತಹ ರಾಂಗ್ ಶಾಂಪು ಅಥವಾ ಕಂಡೀಷ್ನರ್ ಅಂತ. ಯಾಕೆ ಹೇಳಿ, ಇತ್ತೀಚೆಗೆ ಬರುವಂಥ ಎಲ್ಲ ಶಾಂಪುಗಳು ಮ್ಯಾಕ್ಸಿಮಮ್ ಸಲ್ಫೇಟ್ ಮತ್ತು ಪ್ಯಾರಾಬನ್ನಿಂದ ಕೂಡಿರುತ್ತೆ. ಈ ಸಲ್ಫೇಟ್ ಮತ್ತು ಪ್ಯಾರಾಬನ್ ಮತ್ತು ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪುಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ತಲೆ ಕೂದಲು ಉದುರುವುದು, ಇದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾದರೆ ಕಮ್ಮಿ ಕೆಮಿಕಲ್ ಇರೋದು ಅಥವಾ ನ್ಯಾಚುರಲ್ ಆಗಿರುವಂತಹ ಶಾಂಪು ಯಾವುದಾದ್ರೂ ಇದೆಯಾ? ಅತ್ಯುತ್ತಮವಾಗಿರುವ ಶಾಂಪು ಕಂಡೀಷ್ನರ್ ಯಾವುದಾದ್ರೂ ಇದೆಯಾ? ಖಂಡಿತವಾಗ್ಲೂ ಇದೆ. ನಾನಿವತ್ತೊಂದು ಅತ್ಯದ್ಭುತವಾಗಿರುವಂಥ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ. ಇದು ಯಾವುದಂತಂದರೆ ಖಾದಿ ನ್ಯಾಚುರಲ್ಸ್ ಅವ್ರದ್ದು ಆಮ್ಲ ಮತ್ತು ಭೃಂಗರಾಜ ಶಾಂಪು ಅಂತ ಅಂದ್ಬಿಟ್ಟು, ಅದೇ ವೇರಿಯಂಟಿಗೆ ಸಂಬಂಧಪಟ್ಟಂಥ ಕಂಡೀಷ್ನರ್ ಕೂಡ ಇದೆ. ನೀವು ಶಾಂಪು ಮಾತ್ರ ಹಾಕೋದಿಲ್ಲ, ಕಂಡೀಷ್ನರ್ ಕೂಡ ಹಾಕಬೇಕಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಈ ಶಾಂಪುದ ಸ್ಪೆಷಾಲಿಟಿ ಏನು ಅಂತಂದರೆ, ಒಂದು ಖಾದಿ ನ್ಯಾಚುರಲ್ ಅನ್ನುವಂಥ ಬ್ರ್ಯಾಂಡ್ ಆಯುರ್ವೇದಿಕ್ ಡಾಕ್ಟರ್ಗಳು ಸೇರಿಯೇ ಮಾಡಿರುವಂಥದ್ದು. ಕಂಪ್ಲೀಟ್ ಆಗಿ ನಿಮಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಇವರ ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ನೈಕಾದಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿದೆ. ಈ ಶಾಂಪು ಬಗ್ಗೆ ಆಲ್ಮೋಸ್ಟ್ ಒಂದು 15,000ಕ್ಕಿಂತಲೂ ಜಾಸ್ತಿ ಯೂಸರ್ಸ್ದು ಫೀಡ್ಬ್ಯಾಕ್ ಇದೆ. ಎಲ್ಲ ಪಾಸಿಟಿವ್ ಆಗಿದೆ. 4.3 ರೇಟಿಂಗ್ಸ್ ಇದೆ. ತುಂಬ ಜನ ಈ ಶಾಂಪೂನ ಉಪಯೋಗ ಮಾಡಿದ ನಂತರ ತಲೆ ಕೂದಲು ಉದುರೋದು ತುಂಬ ಕಮ್ಮಿ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ತಲೆ ಕೂದಲು ಶೈನಿಂಗ್ ಬರ್ತಾ ಇದೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂತ ರಿವ್ಯೂಸ್ ಹಾಕಿದ್ದಾರೆ. ನಾನು ಹೇಳೋದು ಅಂತಲ್ಲ, ನೀವು ಬೇಕಾದರೆ ನೈಕಾ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಥವಾ ನೈಕಾ ಆ್ಯಪ್ ನಿಮ್ಮಲ್ಲಿದ್ದರೆ ನೀವು ಚೆಕ್ ಮಾಡಿ. ಫೀಡ್ಬ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಬೈ ಮಾಡೋದು ಹೇಗೆ? ನೀವು ಯೂಟ್ಯೂಬಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಇಲ್ಲೇ ಲಿಂಕ್ ಇರುತ್ತೆ. ಫೇಸ್ಬುಕ್, ಇನ್ಸ್ಟಾದಲ್ಲಿ ನೀವು ನೋಡ್ತಾ ಇದ್ದರೆ ಬಯೋದಲ್ಲಿ ನನ್ನ ಯೂಟ್ಯೂಬ್ ಸ್ಟೋರ್ದು ಲಿಂಕ್ ಇರುತ್ತೆ, ಅದರಲ್ಲಿ ಟ್ಯಾಗ್ ಮಾಡಿರ್ತೇನೆ. ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಅಥವಾ ಇನ್ಸ್ಟಾದಲ್ಲಿ ಅಮ್ಮಿ ಸ್ಟೋರ್ಸ್ ಅಂತ ಹೈಲೈಟ್ ಇದೆ, ಅದರಲ್ಲಿ ಕೂಡ ಈ ಪ್ರಾಡಕ್ಟ್ ಅಥವಾ ನನ್ನ ಸ್ಟೋರನ್ನು ಟ್ಯಾಗ್ ಮಾಡಿರ್ತೇನೆ. ಅಲ್ಲಿ ಕೂಡ ನಿಮಗೆ ಆ ಲಿಂಕ್ ಸಿಗುತ್ತೆ. ಇಲ್ಲದಿದ್ದರೆ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ, ಆಯುರ್ವೇದಿಕ್ ಅಂಗಡಿಗಳಲ್ಲಿ ನೀವು ಕೇಳಿ ನೋಡಿ, ಅಲ್ಲಿ ಕೂಡ ಸಿಗ್ಬೋದು. ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ನೀವು ಬೈ ಮಾಡಬೇಕು ಅಂತಿದ್ರು ಕೂಡ ಫೀಡ್ಬ್ಯಾಕ್ ಚೆಕ್ ಮಾಡ್ಕೊಳ್ಳಿ, ಕಂಟೆಂಟ್ ಚೆಕ್ ಮಾಡ್ಕೊಳ್ಳಿ, ಬೈ ಮಾಡಿ. ಏನೇನಾದರೂ ತಲೆಗೆ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈ ಶಾಂಪು ಎಲ್ಲ ಹೇರ್ ಟೈಪ್ಸ್ವರೆಗೂ ಆಗುತ್ತೆ ಅನ್ನೋದು ಕೂಡ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡಿದ್ದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.